ಹಾಗೆ ನಮ್ಮ ಕರೆಗೆ ಓಗೊಟ್ಟು ಪ್ರೀತಿಯಿಂದ ಆಗಮಿಸಿರುವ ಇನ್ನೋರ್ವ ಅತಿಥಿ ಮೀಂಜ ಗ್ರಾಮ ಪಂಚಾಯತಿನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಬಾಬು ಕುಲೂರ್ ಇವರನ್ನು ವೇದಿಕೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ಅತಿಥಿಯಾಗಿ ಇರುವಂತಹ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯೆ ಶ್ರೀಮತಿ ಅಶ್ವಿನಿ ಎಲ್ ಇವರಿಗೆ ಸಂಸ್ಥೆ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಮತಿಯವರಿಗೆ ಮನ್ಮಿತ್ ಕಳಿಯೂರು ಶಾಲೆ ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಈ ಸಂಸ್ಥೆಯ ಗೌರವಾಧ್ಯಕ್ಷರಾಗಿ ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಹಗಲು ಇರುಳು ಎನ್ನದೆ ದುಡಿದು ಬೆನ್ನೆಲುಬಾಗಿ ನಿಂತಿರುವ ಶ್ರೀಯುತ ಪಿ ಸೋಮಪ್ಪ ಇವರಿಗೆ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಭವ್ಯ ಸ್ವಾಗತವನ್ನು ಬಯಸಿದ್ದೇನೆ. ಶ್ರೀಯುತರಿಗೆ ಸುಧೀರ್ ಕೊಡಂಗೆ ಇವರು ಶಾಲೆ ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕರೆಗೆ ಗೌರವ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಯುತ ಸುಬ್ರಹ್ಮಣ್ಯ ಭಟ್ ಇವರಿಗೆ ಸ್ವಾಗತ ಬಯಸ್ತಿದ್ದೇನೆ. ಶ್ರೀಯುತರಿಗೆ ಶ್ರವಣ್ ಮುರತನೆ ಶಾಲು ಹೊದಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಮೂಲಕ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇನ್ನೂರು ಅತಿಥಿ ಶ್ರೀಮತಿ ಲಲಿತಾ ಇವರಿಗೆ ಈ ಕಾರ್ಯಕ್ರಮಕ್ಕೆ ಭವ್ಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀತರಿಗೆ ರಾಧೇಶ್ ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ನಮ್ಮ ಪ್ರೀತಿಯ ಆಮಂತ್ರಣಕ್ಕೆ ಒಗ್ಗಟ್ಟು ಆಗಮಿಸಿದ ಎಲ್ಲ ಬಂಧು ಬಾಂಧವರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು. ಅದ್ಭುತ ರೀತಿಯಲ್ಲಿ ಕಾರ್ಯಕ್ರಮಕ್ಕೊಂದು ಶುಭ ಕೋರಿದಂಥ ಮನೋಜ್ ನಮ್ಮ ಸಂಸ್ಥೆಯ ಸದಸ್ಯರು, ನಿಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಿಸ್ತಾ ಇದೆ. ಧನ್ಯವಾದಗಳು ವಿಖ್ಯಾತರವರೇ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅತಿಥಿಯಲ್ಲಿ ಮುಖ್ಯತರಾದಂತಹ ಶ್ರೀಯುತ AKM ಅಶ್ರಫ್ ರವರು ನಮ್ಮೊಂದಿಗಿದ್ದಾರೆ. ವಿಧಾನಸಭಾ ಸದಸ್ಯರು ಮಂಜೇಶ್ವರ ಇವರು. ಈ ಕಾರ್ಯಕ್ರಮದ ಮುಖ್ಯ ಆಯೋಜನೆಯಲ್ಲಿ ಒಂದು ಭಾಗವಾದಂತಹ ಬಹುಶಃ ಅಗ್ನಿ ಬ್ರಿಗೇಡ್ಸ್ ಮಜಿರ್ಪಲ್ಲ ಎನ್ನುವಂತಹ ನಾಮಾವರಣ ಇದೀಗಲೇ ಈ ಮುಖ್ಯ ವೇದಿಯಲ್ಲಿ ಆಗಿರುತ್ತದೆ. ಅದೇ ರೀತಿ ಈ ನಾಮಾವರಣ ಆದ ನಂತರ ಈ ಅಗ್ನಿ ಬ್ರಿಗೇಡ್ಸ್ ಮಜಿರ್ಪಲ್ಲ ತಂಡದ ಲೋಗೋ ಲಾಂಚಿಂಗ್ ಸೆರೆಮನಿಯಲ್ಲಿ ನಾವಿದ್ದೇವೆ. ಶ್ರೀಯುತ ಗೌರವಾನ್ವಿತ ಮಂಜೇಶ್ವರ ವಿಧಾನಸಭಾ ಸದಸ್ಯರಾದಂತಹ ಶ್ರೀಯುತ AKM ಅಶ್ರಫ್ ಇವರಲ್ಲಿ ಭವ್ಯವಾದ ಅದ್ಭುತವಾದಂಥ ಲೋಗೋ ಡಿಸೈನ್ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಬಹುಶಃ ಭವಿಷ್ಯದ ಭರವಸೆಯ ಜ್ಯೋತಿಯೊಂದಿಗೆ ಭರವಸೆಯ ಎರಡು ಹಸ್ತಗಳು ನಮ್ಮ ಮುಂದೆ ಕಾಣ್ತಾ ಇದೆ. ಅದ್ಭುತವಾದಂಥ ಕ್ರಿಯಾಶೀಲತೆ ನಮ್ಮ ಮುಂದೆ ಬರ್ತಾ ಇದೆ ನೋಡಿ, ಕಾಣ್ತಾ ಇದೆ. ಅದ್ಭುತವಾದಂಥ ಕ್ರಿಯಾಶೀಲತೆ ನಮ್ಮ ಮುಂದೆ ಬರ್ತಾ ಇದೆ ನೋಡಿ ಅಗ್ನಿ ಬ್ರಿಗೇಡ್ಸ್ ಮಜಿರ್ಪಲ್ಲ ಕಡೆಯಿಂದ. ಈ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತವಚನವನ್ನು ಶ್ರೀಯುತ AKM ಅಶ್ರಫ್ ಇವರು ನಡೆಸಿಕೊಡಬೇಕಾಗಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇವೆ. ಅಗ್ನಿ ಬ್ರಿಗೇಡ್ ಮಜಿರ್ಪಳ್ಳ ಹಾಗೂ KMC ಬ್ಲಡ್ ಬ್ಯಾಂಕ್ ಮ್ಯಾಂಗ್ಳೂರು ಜಂಟಿಯಾಗಿ ಹಮ್ಮಿಕೊಂಡಿರುವ ರಕ್ತದಾನ
ಶಿಬಿರದಲ್ಲಿ ನಾವೆಲ್ಲ ಇಲ್ಲಿ ಜೊತೆ ಸೇರಿದ್ದೇವೆ. ಈಗಾಗಲೇ ಕಾರ್ಯಕ್ರಮಕ್ಕೆ ನಮ್ಮ ಒಫಿಷಿಯಲ್ ಕಾರ್ಯಕ್ರಮ ಆರಂಭವಾಗುವುದಕ್ಕಿಂತ ಮುಂಚೆ ತುಳುನಾಡಿನ ಚಲಚಿತ್ರ ವಲಯದ ಮಿನುಗು ನಕ್ಷತ್ರ ಅರವಿಂದ ಬೋಳಾರ್ರವರು ಇಲ್ಲಿಗೆ ಆಗಮಿಸಿ ಶುಭವನ್ನು ಕೋರಿ ಇಲ್ಲಿಂದ ನಿರ್ಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಔಪಚಾರಿಕವಾದ ಉದ್ಘಾಟನೆಯನ್ನು ನಮ್ಮೆಲ್ಲರ ಪ್ರೀತಿಯ ಕಾಸರಗೋಡಿನ ಸಂಸದರಾದ ಶ್ರೀ ರಾಜಮೋಹನ್ ಉಣ್ಣಿತಾನ್ರವರು ಕೆಲವು ನಿಮಿಷಗಳೊಳಗೆ ನಮ್ಮ ವೇದಿಕೆಗೆ ಬಂದು ಅವರ ಔಪಚಾರಿಕವಾದ ಉದ್ಘಾಟನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ವೇದಿಕೆಯಲ್ಲಿ ಮೀಂಜ ಒರ್ಕಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರುಗಳು, ಬ್ಲಾಕ್ ಗ್ರಾಮ ಪಂಚಾಯತಿನ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು, ಜನಪ್ರತಿನಿಧಿಗಳು, ಈ ಸಂಸ್ಥೆಯ ಪದಾಧಿಕಾರಿಗಳು, ಸೋಮಪ್ಪಣ್ಣ ಈ ಸಂಸ್ಥೆಯ ಅಧ್ಯಕ್ಷರಾದ ಈ ಪ್ರದೇಶದ ಹಲವಾರು ವ್ಯತ್ಯಸ್ತ ವಲಯಗಳ ಪ್ರಮುಖ ವ್ಯಕ್ತಿತ್ವಗಳು ಕೂಡ ಈ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲೂ ವೇದಿಕೆ ಮುಂಭಾಗದಲ್ಲೂ ಭಾಗವಹಿಸಿದ್ದಾರೆ. ಅಗ್ನಿ ಬ್ರಿಗೇಡ್ ಮಜ್ರಪಳ್ಳ ಬಹಳ ಒಂದು ಒಳ್ಳೆಯ ಕೆಲಸ. ಸಮಾಜದಲ್ಲಿ ಯುವಕರಿಗೆ ಮಾದರಿಯುತವಾದ ಒಂದು ಸಂದೇಶವನ್ನು ನೀಡಿಕೊಂಡು ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ನಿಜ ಹೇಳಬೇಕಿದ್ರೆ ಶಾಸಕನಾದರೂ ಸಾರ್ವಜನಿಕ ಜೀವನದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟೋ ಕಾರ್ಯಕ್ರಮಗಳಿಗೆ ನಾವು ಹೋಗ್ತಾ ಇರ್ತೇವೆ. ಕೆಲವೊಂದು ಕಾರ್ಯಕ್ರಮಗಳು ಮನಸ್ಸಿಗೆ ಸಂತೋಷವನ್ನು, ಅಭಿಮಾನವನ್ನು ನೀಡುವಂಥ ಕೆಲವೊಂದು ಕಾರ್ಯಕ್ರಮಗಳು ಇರುತ್ತವೆ. ಅಂಥ ಕಾರ್ಯಕ್ರಮಗಳಲ್ಲಿ ಹೆಮ್ಮೆಯಿಂದ ಪಟ್ಟಿ ಮಾಡಿ ಹೇಳಬೇಕಾದ ಕಾರ್ಯಕ್ರಮಗಳು ಯಾವುದಂತ ಕೇಳಿದರೆ, ಪರಸ್ಪರ ಮನುಷ್ಯರನ್ನು ಜೊತೆಗೂಡಿಸುವ ರಕ್ತದಾನ ಶಿಬಿರಗಳು ಅಂತ ಬಹಳ ಹೆಮ್ಮೆಯಿಂದ ಅಭಿಮಾನದಿಂದ ನಮ್ಗೆ ಹೇಳ್ಬೋದು. ನೋಡಿ, ಈಗಿನ ಕಾಲದಲ್ಲಿ ನಮಗೆಲ್ಲ ತಿಳಿದ ಮಟ್ಟಿಗೆ ಕೋವಿಡಿನ ನಂತರ ನಾವೆಲ್ಲ ಸದಾ ಎಲ್ಲಾದರೂ ಕುಳಿತರೆ ಚರ್ಚೆ ಮಾಡೋದು ವಿಷಯ ಏನಂತ ಹೇಳಿದರೆ, ಯಾವ ಜನಾಂಗದಲ್ಲಿ ಯಾವ ಕಾಲದಲ್ಲೂ ಕಾಣದ ರೀತಿಯಲ್ಲಿ ನಾವು ಮರಣಗಳನ್ನು ಕಾಣ್ತಾ ಇದ್ದೇವೆ. ಸಣ್ಣ ಸಣ್ಣ ಪ್ರಾಯದಲ್ಲಿ ಹಾರ್ಟ್ ಅಟ್ಯಾಕ್ನಲ್ಲಿ ತೀರಿ ಹೋದವರ ಕುಟುಂಬಕ್ಕೆ ಮುಂಚೆ ಹೋಗಿ ಕಣ್ಣೀರಿನಿಂದ ಮರಳಿ ಬರುವಾಗ ಪ್ರತಿಯೊಬ್ಬರು ಕೇಳೋ ಒಂದು ಪ್ರಶ್ನೆ ಅಂತ ಹೇಳಿದರೆ, ಕೋವಿಡಿನ ವ್ಯಾಕ್ಸಿನ್ನಿಂದ ಈ ಸಮಸ್ಯೆ ಬಂದಿರಬಹುದಾ ಎಂಬುದನ್ನು ನಮ್ಮಂಥ MLAಗಳಲ್ಲೂ ಜನಪ್ರತಿನಿಧಿಗಳು ಕೇಳ್ತಾ ಇರ್ತಾರೆ. ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ಆರೋಗ್ಯ ಮಂತ್ರಿಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ನನ್ನ ವಿಧಾನಸಭೆಯಲ್ಲಿ ಒಬ್ಬರು ಶಾಸಕರು ಕೇಳಿದರು. ಕೋವಿಡಿನ ನಂತರ ನಾವು ಬಹಳ ಜಾಗೃತಿ ಆರೋಗ್ಯ ವಲಯದಲ್ಲಿ ಮಾಡಬೇಕಾದ ಒಂದು ಸೂಚನೆ ನಮಗೆ ನಿರಂತರವಾಗಿ ನಮ್ಮ ಜೀವನದ ಪ್ರಯಾಣದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಲ್ಲೂ ಕೂಡ ಅಗ್ನಿ ಬ್ರಿಗೇಡ್ ಮಜ್ರಪಳ್ಳ ಈ ಪ್ರದೇಶದ ಯುವಕರನ್ನು ಜೊತೆ ಸೇರಿಸಿ KMC ಬ್ಲಡ್ ಬ್ಯಾಂಕಿನ ಜೊತೆಯಲ್ಲಿ ಕೈ ಜೋಡಿಸಿ ಈ ಒಂದು ರಕ್ತದಾನ ಶಿಬಿರ ಕ್ಯಾಂಪನ್ನು ಹಮ್ಮಿಕೊಳ್ಳುವಾಗ ಮೆಸೇಜ್ ಏನಂತ ಹೇಳಿದರೆ, ನೋಡಿ, ಸಾಧಾರಣವಾಗಿ ನಾವೆಲ್ಲ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಧರ್ಮ, ಜಾತಿ, ಭಾಷೆಗಳ ಅಡ್ಡಗೋಡೆಗಳನ್ನು ಕಟ್ಟಿಕೊಂಡು ನಾವು ಈಗಲೂ ಕೂಡ ನಮ್ಮೂರಲ್ಲಿ ಅಲ್ಲದಿದ್ದರೂ ದೂರದಿಂದ ನಾವು ಪರಸ್ಪರ ಹೊಡೆದಾಡುವ, ಪರಸ್ಪರ ಯಾವುದಾದ್ರೂ ರೀತಿಯಲ್ಲಿ ಗಲಭೆಗಳ ಸಂದೇಶವನ್ನು ನಾವು ಕಾಣ್ತಾ ಇರ್ತೇವೆ. ಆವಾಗೆಲ್ಲ ನಮಗೆ ನೆನಪಿಗೆ ಬರುವುದು ಅಂತ ಹೇಳಿದರೆ, ಒಂದು ಆಸ್ಪತ್ರೆಗೆ ಹೋದರೆ ಒಬ್ಬರಿಗೆ ರಕ್ತ ಬೇಕಿದ್ದರೆ ಅಲ್ಲಿ ಯಾರು ಕೂಡ ಆ ರಕ್ತವನ್ನು ಕೇಳುವಾಗ ನನಗೆ ಹಿಂದೂ ರಕ್ತ ಕೊಡಿ, ನನಗೆ ಮುಸ್ಲಿಂ ರಕ್ತ ಕೊಡಿ, ನನಗೆ ಕ್ರೈಸ್ತ ರಕ್ತ ಕೊಡಿ ಅಂತ ಕೇಳಿದ್ದು ನಾವು ಎಲ್ಲೂ ಕೂಡ ಕೇಳಲಿಲ್ಲ. MLAಗಳಿಗೆ ಕೆಲವೊಂದು ಕರೆ ಬರ್ತಾ ಇದೆ, ನನ್ನ 2 ಕಿಡ್ನಿ ಕೂಡ ಹೋಗಿದೆ, MLA ಅವರ ಎಲ್ಲಿಂದಾದರೂ ಒಂದು ಕಿಡ್ನಿ ಸಿಗ್ಬೋದಾ ಅಂತ ಕೇಳಿದರೆ ಅಚ್ಚರಿ ಆಗ್ತಾ ಇದೆ. ಹಿಂದೂಗಳಿಗೆ ಮುಸಲ್ಮಾನರು ಹಿಂದೂಗಳಿಗೆ ಕಿಡ್ನಿಗಳನ್ನು ಕೊಡುವುದನ್ನು ಕೂಡ ನಾವು ಸದಾ ಕಾಣ್ತಾ ಇರ್ತೇವೆ. ಈಗಿನ ಹೊಸ ನಮ್ಮ ತಲೆಮಾರು ಕಾಣುವಂಥ ಅದ್ಭುತವಾದ ಒಂದು ರೋಗ ಅಂತ ಹೇಳಿದರೆ ಲಿವರ್ ಫೈಲಿಯರ್. ಸಾಧಾರಣ ಹಳೆಯ ಕಾಲದಲ್ಲಿ ನಾವು ಕೇಳಿರ್ಲಿಕ್ಕಿಲ್ಲ. MLAಗಳಿಗೆ ಕೆಲವೊಂದು ಫ್ಯಾಮಿಲಿ ಕರೆದು ಕೇಳ್ತಾರೆ, ನನ್ನ 8 ವರ್ಷದ ಮಗಳ ಲಿವರ್ ಸಂಪೂರ್ಣವಾಗಿ ಹೋಗಿದೆ, ಎಲ್ಲಿಂದಾದರೂ ಒಂದು ಲಿವರ್ನ ವ್ಯವಸ್ಥೆ ಮಾಡ್ಬೋದಾ ಅಂತ ಕೇಳುವಾಗ ಎಲ್ಲೂ ಕೂಡ ಅವರು ನನಗೆ ಮುಸ್ಲಿಂ ಲಿವರ್ ಸಿಗ್ಬೋದಾ, ಹಿಂದೂ ಲಿವರ್ ಸಿಗ್ಬೋದಾ ಅಂತ ಕೇಳ್ತಾ ಇಲ್ಲ. ನಾವು ಈ ಒಂದು ಶಿಬಿರದ ಮುಖಾಂತರ
ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಬೇಕಾದ, ನಾವೆಲ್ಲ ತಿದ್ದಿಕೊಳ್ಳಬೇಕಾದ ಒಂದು ವಿಷಯ ಅಂತ ಹೇಳಿದರೆ, ಮನುಷ್ಯ ಅವನ ಆಪದ್ಬಾಂಧ ಒಂದು ಯಾವುದಾದ್ರೂ ಕಷ್ಟದ ಕಾಲದಲ್ಲಿ, ರೋಗದ ಕಾಲದಲ್ಲಿ ಒಂದು ಕೊಟ್ಟುಕೊಂಡು ಮುಂದೆ ಹೋಗೋದು, ಅದರ ಒಂದು ಒಳ್ಳೆಯ ನಿದರ್ಶನ ಅಗ್ನಿ ಬ್ರಿಗೇಡ್ ಮಜುರ್ಪಲ್ಲರವರ ಈ ರಕ್ತದಾನ ಶಿಬಿರ ಅಂತ ಬಹಳ ಅಭಿಮಾನದಿಂದ ನಾನು ಅವರನ್ನು ಅಭಿನಂದಿಸಿಕೊಂಡು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಲ್ಲೂ ಕೂಡ ನಾನು ಸುದೀರ್ಘವಾದ ಭಾಷಣಕ್ಕೆ ಮುಂದುವರಿಯುತ್ತಾ ಇಲ್ಲ. ನಾವೆಲ್ಲರೂ ಕೂಡ ಇಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಾಗ ಸಾಧಾರಣ ರಕ್ತವನ್ನು ನೀಡುವಾಗ ಕೆಲವೊಂದು ಮಂದಿ ಹೆದರ್ತಾರೆ. ನಾನು ಬ್ಲಾಕ್ ಪಂಚಾಯತ್ ನನ್ನ ಜೀವನದಲ್ಲಿ ಒಂದು 10ಕ್ಕಿಂತ ಹೆಚ್ಚು ರಕ್ತದಾನ ಕ್ಯಾಂಪ್ಗಳಲ್ಲೇ ನಾನು ರಕ್ತವನ್ನು ಕೊಟ್ಟಿದ್ದೇನೆ. 4 ತಿಂಗಳ ಹಿಂದೆ ಹೊಸಂಗಡಿಯಲ್ಲಿ ನಡೆದಂಥ ಒಂದು ರಕ್ತದಾನ ಶಿಬಿರದಲ್ಲಿ ನಾನು ಬ್ಲಡ್ಡನ್ನು ಕೊಟ್ಟವ. ಇಲ್ಲದಿದ್ದರೆ ಇವತ್ತು ಕೂಡ ನಾನಿಲ್ಲಿ ನನ್ನ ರಕ್ತವನ್ನು ನೀಡಿಕೊಂಡು ಈ ಕ್ಯಾಂಪಲ್ಲಿ ಕೂಡ ನಾನು ಕೂಡ ಭಾಗಿಯಾಗ್ತಾ ಇದ್ದೆ. ಯಾಕಂತ ಹೇಳಿದರೆ ರಕ್ತವನ್ನು ನೀಡಿದರೆ ಕ್ಯಾನ್ಸರ್ ಥರ ಇರುವ ರೋಗಗಳು ಬರಲಿಕ್ಕಿಲ್ಲ ಅಂತೇಳಿ ಆರೋಗ್ಯ ತಜ್ಞರು ನಮ್ಮಲ್ಲಿ ಹೇಳ್ತಾ ಇದ್ದಾರೆ.